ಕಳೆದ 28 ವರ್ಷಗಳಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಪೂಜಿಸಿಕೊಂಡು ಬರುತ್ತಿರುವ ದಕ್ಷಿಣ ಮುಂಬೈ ರೇರೋಡ್-ದಾರುಖಾನ ಹೋಟೆಲ್ ಉಡುಪಿ ಸನಿಹದ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತವೃಂದದ ವತಿಯಿಂದ 29ನೇ ಮಹಾಪೂಜೆಯು ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಮುಂಬೈ ಮಹಾನಗರವನ್ನು ಕರ್ಮಭೂಮಿಯನ್ನಾಗಿಸಿಕೊಂಡ ತುಳು ಕನ್ನಡಿಗರು ತಮ್ಮ ದುಡಿಮೆಯೊಂದಿಗೆ ಬಿಡುವಿನ ವೇಳೆಯಲ್ಲಿ ಭಜನೆ ಪೂಜೆಗಳೊಂದಿಗೆ ಅಲ್ಲಲ್ಲಿ ಧಾರ್ಮಿಕ ಸಂಘಟನೆಗಳನ್ನು ಸ್ಥಾಪಿಸಿ ನಂತರದ ದಿನಗಳಲ್ಲಿ ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯಲು ಕಟ್ಟುನಿಟ್ಟಿನ ವ್ರತಾಚರಣೆ ಮಾಡುವ ಸಲುವಾಗಿ ಅಲ್ಲಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಆರಾಧನೆಗಾಗಿ ಶಿಬಿರಗಳನ್ನು ಮಾಡಿಕೊಂಡು ಅಯ್ಯಪ್ಪನ ದರ್ಶನಕ್ಕೆ ಹೊರಡುವ ಮುನ್ನ ಮಹಾಪೂಜೆ ನೆರವೇರಿಸಿ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಸುವ ಮೂಲಕ ಮರಾಠಿ ಮಣ್ಣಿನಲ್ಲಿಯೂ ಧರ್ಮಸಸ್ತನ ಮಹಿಮೆ ಸಾರಿದರು. ಇಂತಹ ಪ್ರತಿಷ್ಠಿತ ಅಯ್ಯಪ್ಪ ಸೇವಾ ಸಮಿತಿಗಳಲ್ಲಿ 29 ವರ್ಷಗಳಿಂದ ಅಯ್ಯಪ್ಪನ ಪೂಜೆ ಮಾಡುತ್ತಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತವೃಂದ ಹೋಟೆಲ್ ಉಡುಪಿ ರೇರೋಡ್ ಪ್ರಮುಖವಾದುದು. ಇದರ 29ನೇ ವರ್ಷದ ವಾರ್ಷಿಕ ಮಹಾಪೂಜೆಯು ಇತ್ತೀಚೆಗೆ ಶ್ರೀ ಸತೀಶ್ ಗುರುಸ್ವಾಮಿ ಬೆಳಪು ದಾರೋಡ್ ಇವರ ನೇತೃತ್ವದಲ್ಲಿ ಜರುಗಿತು. ಸಂಸ್ಥೆಯ ಬಗ್ಗೆ ಗೌರವಾಧ್ಯಕ್ಷ ಮಂಜುನಾಥ್ ಸ್ವಾಮಿ ಬೆಲ್ಲಾಡಿ ಮಾಹಿತಿ ನೀಡಿದರು. ಇಂದು ನಮ್ಮ ದಾರುಖಾನದ 29ನೇ ವರ್ಷದ ಅಯ್ಯಪ್ಪ ಮಹಾಪೂಜಾ ಇಂದು ಸ್ಟಾರ್ಟಿಂಗ್ ಶುರುವಾದ ಒಂದು 26 ವರ್ಷ ಅಂದು ಸ್ವಾಮಿ ಗುರುಸ್ವಾಮಿ ಸತೀಶ್ ಗುರುಸ್ವಾಮಿ ಶುರು ಮಲ್ದಿನ ಸಾವಿರದ ಮಿತ್ತು ಸ್ವಾಮಿಗಳು ಮುಲ್ತು ಪೋತೆಯರು ಪ್ರತಿ ವರ್ಷ ಶಿಬಿರ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಪೋರ್ಟ್ ಇವರಿಂದ ಭಜನೆ ನಡೆಯಿತು. ನಂತರ ಪಡಿಪೂಜೆ ನಡೆದು ಮಹಾಪೂಜೆ ಜರುಗಿತು. ಎನ್ಸಿಪಿ ನೇತಾ ಪಂಕಜ್ ಭುಜ್ಬಲ್ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದರು. ರಾಜಕೀಯ ನೇತಾರರು, ಧಾರ್ಮಿಕ ಮುಖಂಡರು, ಸಮಾಜ ಸೇವಕರು ಹಾಗೂ ಸಾವಿರಾರು ಭಕ್ತರು ಪೂಜೆಯಲ್ಲಿ ಉಪಸ್ಥಿತರಿದ್ದು ಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು. ತುಳು ಕನ್ನಡಿಗರು ಮಾತ್ರವಲ್ಲದೆ ಇತರ ಭಾಷಿಕರು ಜಾತಿ ಮತ ಧರ್ಮದ ಭೇದವಿಲ್ಲದೆ ಎಲ್ಲರೂ ಇಲ್ಲಿ ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಸ್ವಾಮಿ ನುಡಿದರು. ನಮ್ಮ ಬೇಕೆ ಜಾಕಿರ್ಲವರ ಪೇರು ಅಂಚಿನ ಹಿಂಗೆ ಕೂಗಿಪ್ಪರ್ನಿಗಳು ನಮ್ಮ ಒಂಜಿ ಪವರ್ ಸ್ವಾಮಿಗೂ ನಮ್ಮ ಸಂಗಮ ಮಲ್ಕಾರ ಅರೆಗಳ ಮೂಲ ನಮ್ಮ ಬೇಕೆ ಜಾತಿ ಪ್ರಾಂತಗಳಿಗಳ ನಮ್ಮ ಅಯ್ಯಪ್ಪ ಸ್ವಾಮಿಗೆ ನಮಗೆ ಭಾರಿ ಭಕ್ತಿ ಉಂಟು. ರೇರುಗ್ಗಂಗೆಲ್ಲ ಭಾರಿ ಪೂರಕುಲ ಸಹಕಾರ ಕೊಡ್ಪೇರು ಮತ್ತು ನಮ್ಮ ಹಿಂದುಲತ್ತು ದಾರಲು ಬಂದರೆ ವಾ ಜಾತಿ ಬಂದರೆ ಜಾತಿ ಧರ್ಮ ಗಾಲ ಇಜ್ಜಿ ಪೂರಂಗಕ್ಕೆ ಎಡ್ಡೆ ಸಹಕಾರ ಕೊಡ್ಪೇರು. ಈ ಸಂದರ್ಭದಲ್ಲಿ ಸಂಸ್ಥೆಗೆ ನಿರಂತರ ಸಹಕಾರ ನೀಡುತ್ತಿರುವ ಮೊಹಮ್ಮದ್ ಹನೀಫ್ ಹಸನ್ ಖಾಜಿ ದಾರುಖಾನ ಇವರನ್ನು ಸನ್ಮಾನಿಸಲಾಯಿತು. ಹಾಗೂ 18ನೇ ವರ್ಷದ ಶಬರಿಮಲೆ ಯಾತ್ರೆಗೈಯುತ್ತಿರುವ ರವಿಸ್ವಾಮಿ ಮೂಳೂರು ಮತ್ತು ಉದಯಸ್ವಾಮಿಯವರನ್ನು ಗೌರವಿಸಲಾಯಿತು. ಈ ಬಗ್ಗೆ ಕೋಶಾಧಿಕಾರಿ ಪ್ರದೀಪ್ ಸ್ವಾಮಿ ಬೆಳಪು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಮೂಲದ ನಮ್ಮ ರವಿ ಗುರುಸ್ವಾಮಿನ 17ನೇ ವರ್ಷನ ಯಾತ್ರೆಯನ್ನು ಮಾಡ್ಕೊಂಡು ಅಂಚನೆ ಇಂಕುಲು ಕಾಪು ಹಿಡಿದು ಊರು ಹಿಡಿದು ಕಾಪು ಮಾರಿಗುಡಿ ಹಿಡಿದು ಒಂಜಿ 2-3 ವರ್ಷ ಹೆಂಗೆಲ್ಲ ಗುರುಸ್ವಾಮಿ ನೆನಪತ್ತು ಮಾತ ಭಕ್ತಾಭಿಮಾನ ಮಾಲಾಧಾರಿ ತಂದು ಎಂಕುಲು ಪಾದಯಾತ್ರೆ ಎಲ್ಲ ಒಂಜಿ 2 ವರ್ಷ ಮಲ್ದ
ರಂಗಕಲಾವಿದ, ಕಿರುತೆರೆ ನಟ, ನಿರ್ದೇಶಕ ಬಾಬಾ ಪ್ರಸಾದ್ ಅರಸ್ ಸಹಕರಿಸಿದರು. ಗೌರವಾಧ್ಯಕ್ಷ ಮಂಜುನಾಥ ಸ್ವಾಮಿ, ಅಧ್ಯಕ್ಷ ಜಗನ್ನಾಥ ಸ್ವಾಮಿ, ಉಪಾಧ್ಯಕ್ಷ ಜಯಸ್ವಾಮಿ ಅಡ್ವೆ, ಕಾರ್ಯದರ್ಶಿ ಸುರೇಶ್ ಸ್ವಾಮಿ, ಜೊತೆ ಕಾರ್ಯದರ್ಶಿ ಮಂಜುನಾಥ ಸ್ವಾಮಿ, ಕೋಶಾಧಿಕಾರಿ ಪ್ರದೀಪ್ ಸ್ವಾಮಿ, ಜೊತೆ ಕೋಶಾಧಿಕಾರಿ ಶೇಖರ್ ಸ್ವಾಮಿ ಮತ್ತು ಎಲ್ಲಾ ಸ್ವಾಮಿಗಳು ಸದಸ್ಯರು ಪೂಜೆ ಸಾಂಗವಾಗಿ ನೆರವೇರುವಲ್ಲಿ ಸಹಕರಿಸಿದರು. ಶ್ರೀ ಶುಭಾನಂದ ಎಂ ಶೆಟ್ಟಿ, ಹೋಟೆಲ್ ಉಡುಪಿ ವಿಶೇಷವಾಗಿ ಪ್ರೋತ್ಸಾಹ ನೀಡಿ ಸಹಕರಿಸಿದರು. ಕಳೆದ 29 ವರ್ಷಗಳ ಹಿಂದೆ ಹೋಟೆಲ್ ಉಡುಪಿ ಆವರಣದಲ್ಲಿ ಸಣ್ಣದಾಗಿ ಸ್ಥಾಪನೆಗೊಂಡ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ವೃಂದವು ಭಕ್ತರ ಸಹಕಾರದೊಂದಿಗೆ ಪ್ರತಿ ವರ್ಷ ಮಹಾಪೂಜೆ ಮಾಡಿ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿ ವರ್ಷದಿಂದ ವರ್ಷ ಅಭಿವೃದ್ಧಿ ಹೊಂದುತ್ತಾ ಇದೀಗ ವಿಜೃಂಭಣೆಯಿಂದ 29ನೇ ವಾರ್ಷಿಕ ಮಹಾಪೂಜೆ ಭಕ್ತಿ ಶ್ರದ್ಧೆಯಿಂದ ನಡೆಸಿದ್ದಾರೆ. ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿಯ ಕೃಪಾನುಗ್ರಹ ಸದಾ ಇವರ ಮೇಲಿರಲಿ. ಇವರಿಂದ ಇನ್ನೂ ಹೆಚ್ಚಿನ ಧಾರ್ಮಿಕ ಸಾಮಾಜಿಕ ಕಾರ್ಯಗಳು ನಡೆಯಲಿ ಎಂಬ ಆಶಯದೊಂದಿಗೆ ಧನಂಜಯ ಪೂಜಾರಿ ಜೊತೆ ಇನ್ನಂಜೆ ಜಯರಾಮ್, ಮುಂಬೈ.